ಕುರಂಗಲೋಚನೆ ಕಡುದಿ ಅಂಗಲಕ್ಕಿಗೇರು ತಗಿದ ತಂಗಿದರು ತಳಿರಿಳಿ ಹಾಕಿ ಜೀವಿಸಲ ಮಂಗಳಾತ್ಮಕಿ ಗಡಸಿ ಕೈ ಕಾಲೆಲ್ಲ ಬೇಟೆ ಆಡದೆ ಕೆಲವು ಸಮಯ ಕಳೆದು ಹೋಯ್ತಲ್ಲ, ಹಾಗಾಗಿ ಇರ್ಬೇಕು. ಸ್ವಲ್ಪ ಕೈ ಹೊತ್ತೆ, ಸ್ವಲ್ಪ ಕಾಲೊತ್ತೆ ನೀನು. ಮಂಗಳಾತ್ಮಕಗಿ ಅಡಸೆ ನಿದ್ರಿಯೂ ಹುಲಿಯ ಗರ್ಜನೆ ಕೇಳಿಲ್ಲ ಕೊಲನು ಸಾರಲು ಮೃಗಗಳ ಸದ್ದು ಕೇಳುತ್ತಾ ಇದೆ. ಒಡತಿ ವಿಶ್ರಾಂತಿಯನ್ನು ಪಡೆಯುತ್ತಿದ್ದಾರೆ. ಅವರಿಗೆ ಯಾವ ತೊಂದರೆ ಆಗಬಾರದು ಎಂದು ತಿರುಗಿ ಒಡನಾಡಿಗರು ಕಂಡರಿಕೊಂಡು ಏನಾದರಾಗಲಿ ಬಂಧುಗನು ಅನುಭವಿಸುವ ನೆನುತ ಶಿವಪ್ರಭೆಯ ಪಡಿಸರಿದು ಸಾಕು 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 ಕೈ ಸಾಕೆ. ಸೊಂಟ ಕಾಲು ಸಾಕೆ. ಸ್ವಲ್ಪ ಕಾಲು ನೋಡು. ಕಾಲಿಲ್ಲ ಮೇಲ್ಕಾಲ ಕೆಳಕಾಲ. ಕೆಳಗೆ ಪಾದದಿಂದ ಬದವಳಿದು ಬರಿದೇವೆಂದು ತಿಳಿದು ಪುರುಷನೆಂದರಿದು ಪಡಿವೇರಿ ಗರ್ಜಿಸುತ್ತ ಇರಿಸಿದ ಶಿಲೆಯ ನರ ತೆಗೆದು ನಡುಗುತ್ತ ಕುಳಿತಿರಲು ತೊಡೆಯ ಬಿತ್ತು ನಡುಗುತ್ತ ಕುಳಿತಿರಲು ಕೃಷ್ಣ ನಿದ್ರೆಗಿಂದೆದ್ದು ಇಂದ್ರ ಸುತ ನಿದ್ರೆಯು ತೀರಿತೆ ಭಾವ ಕಾಲಿಗೆ ಇರುವೆ ಬಂದಿದೆ ಗೊತ್ತುಂಟಾ? ವಾರಕ್ಕೆ ಬಂದಲ್ಲಿ ಈ ಸೌಖ್ಯ ಏನು ನಿದ್ರೆ ಹಗಲು ರಾತ್ರಿ ಬೇದಾರಿಯಾದೆ. ನನ್ನದೊಂದು ಕಾಲು ಅಂತ ಗೊತ್ತುಂಟ. ಕಟ್ಟಿರುವೇನಾದ್ರೆ ಕಚ್ಚಿದ್ದಲ್ಲ ನೀನು ಮಲಗಿದ್ದರಲ್ಲಿ ನೀನು ಬ್ರಹ್ಮಾಂಡ ತೂಕ ಅಲ್ವಾ? ನಿನ್ನ ಒಂದು ಮಂಡ್ಯ ಉಂಟು ಎಷ್ಟು ಭಾರ ಗೊತ್ತುಂಟ?
ನಿನಗೆ ಸಾಮಾನ್ಯವಾಗಿ ಮೂರು ಲೋಕದ ಗಂಡ ಅರಿತು ವೀರ ಮಾತಾಡ ನಿನಗೆ ಆಗಲ್ಲ ಆಯ್ತಲ್ಲ ನಿನಗೆ ಸರಿ ಸಮಾಧಾನ. ನಾವು ಹೋಗುವ ಬಾ, ಬಾ. ನಡಿ, ನಡಿ, ನಡಿ. ಒಂದು ವಿಶೇಷ ಕುಂತಿ ಕುಮಾರ ಕೇಳಿತು ನಿದ್ರಿತ ಸುಖ ಪಾತು ಸ್ವಪ್ನವ ತಂದೇರಿರುವುದು ಭಕ್ತಿಗಾಮಿನಿ ಮನವಂತೆ ಓರ್ವಳು ಸಿಕ್ಕಿ ತಿಂದಿನಿ ಜೊಡನೆ ಒದಗಿ ಹಾವು. ಹೋಗುದು ಹೋಗು. ದಾರಿಯಲ್ಲಿ ಇಲ್ಲಿ ಬಾ, ಬಾ, ಬಾ. ತಡ ಆಗ್ತದೆ ಅಂತ ಹೇಗೆ ಇಷ್ಟ ಆಗಿ ಆಯ್ತಲ್ಲ ನನಗೊಂದು ಕನಸು ಬಿದ್ದದ್ದು ಅಂತ ನಿನ್ನ ಕನಸಿನ ಕಥೆ ಮತ್ತೆ ಹೇಳುವ ಅದಾಗುದಿಲ್ಲ ನಮ್ಮ ಜನ್ಮಕ್ಕೆ ಇಲ್ಲ ಹೇಳುವ ಕನಸು ನೆನಪಲ್ಲಿ ಉಳಿದದ್ದೇ ವಿಶೇಷ ಅದ ನೀನು ಹೇಳಿದ್ರೆ ದಕ್ಕಿತ್ತು ಮತ್ತಿಲ್ಲ ಅದರ ಸ್ವಾರಸ್ಯ ನೀನಲ್ಲದೆ ಇನ್ನು ಯಾರು ಹಂಚಿಕೊಂಡು ಕೆಲವು ಹಾವುಗಳಿಗೆ ವಿಷ ತುಂಬಿದಾಗ ಕಲ್ಲು ಅಂತ ಇಲ್ಲ ಮರ ಅಂತ ಇಲ್ಲ ಒಟ್ಟು ಕಚ್ಚುವುದೇ ಇವನಿಗೊಂದು ಹೇಳಬೇಕು ಇಲ್ಲ, ಅದನ್ನು ಹೇಳ್ಬೇಕು. ಮತ್ತೆ ಯಾರು ಹೇಳ್ಬೇಕು? ಆಯ್ತು ಬಿಡಿ ಅಂತ ಹೇಳು ಸ್ವಾರಸ್ಯ ಉಂಟು ಕೇಳಿದಾಗ ನಿನಗೆ ರೋಮಾಂಚನ ಆಗಬೇಕು ನೋಡು ನೋಡು ನಿನಗೆ ಆಗುತ್ತದೆ ಆಗದಿದ್ರೆ ಮತ್ತೆ ಹೇಳು ನೀನೊಂದು ಸುಮ್ಮನೆ ಕೂತ್ಕೋ ನಿನ್ನ ಕಥೆಯಲ್ಲೆಲ್ಲ ರೋಮಾಂಚನ ಆದ್ರೆ ಮತ್ತೆ ಉಂಟಲ್ಲ ಕಾಡಿನಲ್ಲಿ ಇಬ್ರು ನಡೀತಾ ಇದ್ರು ಬಾ. ನಮ್ಮ ಹಾಗೆ ಭಾವಂದಿರು ನಡಿ ನಮ್ಮ ಹಾಗೆ ಭಾವಂದಿರು ನಡಿ ಒಬ್ಬನಿಗೆ ನಿದ್ರೆ ಬಂದದ್ದು ನಮ್ಮ ಹಾಗೆ ಅಂತ ಆ ನಿದ್ದೆ ಬಂದವನ ಭಾವನ ಗ್ರಾಚಾರ ಅವನ ಜಾತಕ ತೋರಿಸ್ಬೇಕು ಯಾರೆಲ್ಲಾದ್ರೂ ಇಲ್ಲ ಮತ್ತೊಬ್ಬನ ಭಾವನ ತೊಡೆಯನ್ನೇ ದಿಂಬಾಗಿಸಿಕೊಂಡು ಮಲಗಿತ್ತು ಅಂತ ಅದು ಹಾಗೆ ಅದು ಕನಸು ಬೀಳುವುದು ಹೇಗೆ ಗೊತ್ತುಂಟಾ ಹೇಗೆ? ಹಗಲು ಮಾಡಿದ ದುರ್ಬುದ್ಧಿಯನ್ನೆಲ್ಲ ಎಣಿಸಿ ಮಲಗಿದ್ರೆ ಮತ್ತೆ ಹೌದಾ ಭಾವ ಹೌದಾ ಭಾವ ಇದೀಗ ಈ ಕನಸಲ್ಲಿ ಯಾರ ದುರ್ಬುದ್ಧಿಂದ ನೀನು ಹೇಳ್ಬೇಕು ಅದು ನೀನು ಮಲಗಿದ್ದ ಕನಸಿನಲ್ಲಿ ಬಂದದ್ದು ಅದರ ದೊಡ್ಡ ಸಂಗತಿ ಅಂತಲ್ಲ. ಅಲ್ಲ ಅದಲ್ಲ ಅಂತ ನೋಡು ಅದರ ಸಾರಸ್ಯ ಇರುವುದು ಮುಂದೆ ಒಂದು ಭಾವನಿಗೆ ನಿದ್ರೆ ಬಂತ ದಿಂಬಾಗಿ ತೊಡೆಯನ್ನು ಪಟ್ಟ ಭಾವ ಇದ್ನ ಕಲ್ಲಿಟ್ಟ ಭಾವ ಯಾರಿಗೆ ತಲೆ ಅಡಿಗೆ ಅಡಿಗಲ್ಲ ಅದ್ರ ಮೇಲೆ ಹಾಕಲಿಲ್ಲ ಅದು ಈ ಭಾವನ ಪುಣ್ಯ ಹೌದು ಅಡಿಗಲ್ಲ ಅಡಿಗಿಟ್ಟ ಇವ ಹೋದ ಅಲ್ಲಿ ಕಾಡಲ್ಲಿ ಬಂದಂತ ದಂತಿಗಮನೆಯಾದ ಒಬ್ಬ ಆಕೆ ಹೆಣ್ಣಿನ ಬೆನ್ನು ಹತ್ತಿ ಹೋದ ಅವಳಿಗೂ ಆಯಾಸ ಆಗಿ ಮಲಗಿದ್ರು ಬಾವ ಕನಸು ಒಳ್ಳೆದಿಲ್ಲ ನೋಡು ಬಿಟ್ಟ ಕಣ್ಣನ್ನು ಮುಚ್ಚುವುದಿಲ್ಲ ನೋಡು ನೋಡು ಅಲ್ಲಿ ಹೋಗುದು ಹೋಗಿ ಅಲ್ಲಿಂದ ಸಖ್ಯರನ್ನು ದೂರೀಕರಿಸುವುದು ಹೋಗಿ ಕೈಯೊತ್ತುದು ಕಾಲು ಹಿಡಿಯುವುದು ಎಂತ ಯೋಗ್ಯತಾವಂತರಾದ ಭಾವ ಯಾವುದು ಅಪರಿಚಿತ ಹೆಣ್ಣಿನ ಕಾಲು ಹಿಡಿಯುವುದು ಭಾವ ಹಿಡಿದಾಗ ಅವನದ್ದು ತೊರಗು ಕಟ್ಟಿದ ಕೈಯನ್ನು ಅದು ಹೆಣ್ಣಿನ ಕೈಯಲ್ಲ ಅಂತ ಆ ಹುಡುಗಿಗೆ ಗೊತ್ತಾಯ್ತು ಅವಳಿಗೆ ಎಚ್ಚರ ಆಯ್ತು ಭಾವ ಎಚ್ಚರ ಆದಂತೆ ತಡ ಭಾವ ಅವಳು ಎದ್ದದ್ದು ಕೈ ಬೀಸಿತು ಒಂದು ಟಿಪ್ ಭಾವ ನಿನ್ನ ಮೂಗಿಗೆ ಏನಾದ್ರು ಭಾವ ಅದೊಂದು ಊದಿ ಬಂದದ್ದು ಹೇಗೆ ಭಾವ ತಿಳಿದು ಹೀಯಾಡಿಸುವಿಯಾತೆ ನಳಿನ ಲೋಚನ ತಿಳಿದು ಹೀಯಾಡಿಸುವಿಯಾತೆ ನಳಿನ ಲೋಚನ ಕಡವಿನಿಂದ ಎಸಗಿದಿ ನಾನು ಭವವಿಮೋಚನ ಕಡವಿನಿಂದ ಎಸಗಿದಿ ನಾನೇ ಭವವಿಮೋಚನ ಬಲು ಸಮರ್ಥನೆ ಮಾತೆಯನ್ನು ಒಲಿಸಲೆಲ್ಲನೂ ಚೆಲುಪಾಯ ನಡೆಸಿದನು ಹರಿಯೋ ಪೇರ್ದನು ತಿಳಿದು ಯಾಕೆ ನಳಿನಲೋ ಭವ ವಿಮೋಚನ ನಳಿನಲೋಚನ ಭಾವ ಕಾಲಿನಿಂದಲೂ ಕೈಯಿಂದಲೂ ಟಿಪ್ಪ ಭಾವ ಭಾವ ನೋಡು ನೋಡು ನಿನ್ನ ರೋಗರಾಜಿಗಳೆಲ್ಲ ನಿಮಿರಿ ನಿಂತದ್ದು ಎಷ್ಟು ಒಳ್ಳೆ ಕನಸಲ್ವ ಭಾವ ನಿನಗೆ ಏನಾಯ್ತು ನೀ ಬೆವರುದು ಯಾಕೆ ಭಾವ 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 ಅಲ್ಲಿ ಮೆಟ್ಟಿದ್ದು ಲೋಸವೆಲ್ಲ ಬೆವರುಂಟು ಭಾವ ಅಲ್ಲಿ ಮೆಟ್ಟಿದ್ದು ನನಗೆ ಇಲ್ಲಿ ಶಬ್ದ ಹೌದಪ್ಪ. ಕೇಳಿತಲ್ಲ. ಕನಸಲ್ಲಿ ಅಲ್ವ ಎಲ್ಲಿ ಬೆಟ್ಟಿದ್ದು ಕೇಳ್ತದೆ ಅದೆಂತದದ್ದು ಭಾವ ಮೆಟ್ಟಿದ್ದು ಬಾವ ಅದು ಕನಸಲ್ಲಿ ಅಲ್ವ ಭಾವ ಇಲ್ಲಪ್ಪ ಇಲ್ಲ ಬಾವ ಅದು ಹೇಗೆ ಬೆಟ್ಟಿದ್ದು ಅದು ನಾನೇ ಕಲ್ಲಿಟ್ಟು
ಅವರು ಬಂದಿದ್ದಾರೆ ಅಂತ ಹೋಗಿದ್ದ ಬಾವ ನೋಡ್ಲಿಕ್ಕೆ. ಸಖ್ಯರೆಲ್ಲ ಒತ್ತುತ್ತಾ ಇರುವುದನ್ನು ಕಂಡು ನನಗೂ ಒತ್ತಬೇಕು ಅಂತಾಗಿ ಅದು ಒತ್ತಿದ್ದು ಸಖ್ಯರಲ್ವಾ ಬಾವ, ನಿನಗೆ ಯಾಕೆ ಕಳ್ಸಿದ್ರಿ? ಮೈ ಕಾಡುವಾಗ ಒಮ್ಮೆ ಅಷ್ಟಾದ್ರೂ ಆಯ್ತಲ್ಲ. ನಿನಗೆ ಇಷ್ಟ ಆಯ್ತಲ್ಲ ಬಾವ? ಅದೇ ಅಷ್ಟಾದ್ರೂ ಆಯ್ತಲ್ಲ ಅಂತ ಮನೆಯಿಂದ ಹೊರಗೆ ಹೊರಡುವವರಿಗೆ ನನಗೆ ನೋಡ್ತಾರೆ. ಕಪಟ ನಾಟಕ ಸೂತ್ರಧಾರಿ ಎಂತದ್ದು ವೇಣುಗೋಪಾಲ ವಾಸ್ತೇವ. ಏನು ಕೃಷ್ಣ, ನಿನಗೂ ಆಗದ ಹೆಸರು ಗೊತ್ತುಂಟ? ಓ ಓ ಬಾವ ಓ ರಂಗ, ಏನು ಏನಾಯ್ತು? ನನಗೆ ಅವಳನ್ನು ನೋಡ್ಬೇಕು. ನನಗೆ ಅವಳು ಬೇಕು ಬಾವ. ಬಿತ್ತಂತ ಸಾಲ ನಾನು ಸತ್ರು ಬೇಕು ನನಗೆ ಅವಳು. ಕೇವಲ ಮೆಟ್ಟಿದ್ದನು. ನನ್ನಲ್ಲಿ ಏನು ಆಯುಧ ಇಲ್ಲದೆ ಓಡಿದ್ದು ನಾನು. ಆಯುಧ ಇರ್ತಿದ್ರೆ ಅವಳಿಗೆ ನಾವು ಓಡ್ತಿದ್ದೆ. ನಾವು ನಿರಾಯುಧನಾಗಿ ಹೋದ ಕಾರಣ ನಾನು ಓಡಬೇಕಾದ ಪ್ರಸಂಗ ಬಂತು. ಪೆಟ್ಟು ತಿಂದ ಮೇಲೆ ನಿನಗೆ ಯಾಕೆ ಬೇಕು ಬಾವ, ಲೋಕದಲ್ಲಿ ಗಂಡಾಗಿ ಬೆರೆದಿರುವ ವೀರಪಾರ್ಥನನ್ನು ತುಳಿದು ಬದುಕಿದ್ದಾಳೆ ಹೆಣ್ಣೊಬ್ಬಳು ಅಂತದಾಳೆ ಪ್ರಚಾರ ಆದ್ರೆ ನನ್ನ ಗಂಡಸುತನಕ್ಕೆ ಏನು ಅರ್ಥ ಉಂಟು ಬಾವ? ಓ, ಗಂಡು ಮೆಟ್ಟಿನ ನೆಲದಲ್ಲಿ ಹೆಣ್ಣೊಬ್ಬಳು ತನ್ನ ಅಂಕಿಯೊಳಗೆ ಪ್ರಪಂಚವನ್ನು ಮುಚ್ಚಿಯೊಳಗೆ ಹಿಡಿದಿಟ್ಟುಕೊಳ್ತಾಳೆ ಅಂತ ಆದ್ರೆ ಈ ಪ್ರಪಂಚದಲ್ಲಿ ಕಟ್ಟ ಉಳಿಯಕೂಡದು ಎನ್ನುವುದಕ್ಕಾಗಿ ಶಸ್ತ್ರಧಾರಿಗಳಾದ ಪಾರ್ಥಿವ ವಂಶದಲ್ಲಿ ಹುಟ್ಟಿದ ನನ್ನ ಹುಟ್ಟಿಗೆ ಏನು ಅರ್ಥ ಉಂಟು ಬಾವ? ಆ ಕಾರಣದಿಂದ ನೀನು ದೊಡ್ಡವ ಬಾವ. ನೀನು ಸಂಕಲ್ಪಿಸಿದ್ರೆ ದೇವಲೋಕ ಭೂಲೋಕ ಆದೀತು, ಭೂಲೋಕ ದೇವಲೋಕ ಆದೀತು. ಖಚಿತ ಒಬ್ಬಳು ಹೆಣ್ಣು ನಿನ್ನ ಭಾವನೆಯಿಂದ ಬಯಸ್ತಾ ಇರು. ಕರುಣಾಂಬೆ ಕೃಪಾಕರನೇ ಕೊಡು ಬಾಬಾ, ಕೊಡು, ನನಗೆ ಬೇಕವಳು. ಒಂದು ವಿಷಯ ನಿನಗೂ ಗೊತ್ತಿದ್ದರೂ ಬಿಡ್ತಾರೆ, ದೇವರನ್ನು ಕಂಡಾಗ ಭಕ್ತರು ಬಿಡ್ತಾರೆ. ಇದು ತನಕ ವಿಟ ಪುರುಷನಂತೆ ಅಂಡಲಿದೆ. ಈಗ ದೇವರನ್ನು ಕಂಡು ಭಕ್ತಿಯಿಂದ ಬಿಟ್ಟಿದ್ದೇನೆ. ಆದ್ದರಿಂದಲೇ ಇದನ್ನು ಪುರುಷಾರ್ಥ ಸಾಧಕವಾದ ಕಾಮ ಅಂತ ನಾನು ಸ್ವೀಕರಿಸಿದ್ದೇನೆ. ಈಡೇರಿಸಿಕೊಡ್ಬೋದು. ಆದ್ರೆ ಒಂದು ಈಗ ಅದು ನೋಡೋಣ, ಏನು ಮಾಡ್ಲಿಕ್ಕೆ ಆಗ್ತದೆ, ಹೇಗಾಗ್ತದೆ ನೋಡುವ. ನನಗೆ ಈಗ ಬಾಯಾರಿಕೆ ಆಗ್ತದೆ, ಒಂದು ಬಾಯಾರಿಕೆ ಇದ್ದ ಇದೆ, ಎದ್ದದಷ್ಟೇ. ಎದ್ದ ಕೂಡಲೇ ಏನಾದ್ರೂ ಕುಡಿಯುವುದು ಅಭ್ಯಾಸ ಬಾವ. ಈಗ ನೀರಾದ್ರೂ ಕುಡಿಯತ್ತಿದ್ರೆ ಅಂಗಾಲ ತುದಿಯ ಬೆರಳಲ್ಲಿ ಗಂಗೆಯನ್ನು ಇಳಿಸಿದವನೇ ನಿನಗೆ ಬಾಯಾರಿಕೆ ಅಲ್ವಾ? ಹೌದೌದೌದು. ಎಲ್ಲಿಯಾದ್ರೂ ಸರೋವರ ಬೇಡ ಬೇಡ, ನೀನು ಹುಡುಕುದು ಬೇಡ, ನಾನು ನಾನು ಕಾಯ್ತಾ ಇರ್ತೇನೆ. ನನಗೆ ನೀರೇ ಬೇಕಲ್ಲ? ಹೌದೌದು. ನಿನಗೆ ನೀರು ಬೇಕಲ್ಲ? ಹೌದೌದು. ಹೋಗಿ ತಳುವದೈದ ಪಾರ್ಥಾಗ ಸರಸಿ ವನದೊಳು ಕಾಸಾರದಿ ಕೈಕಾಲ್ ಮೊಗ ತೋಷದಿ ತುಳಿಯುತ್ತ ಕಾಸಾರದಿ ಕೈಕಾಲ್ ಮೊಗ ತೋಷದಿ ತೊಳೆಯುತ್ತ ಪಾರ್ಥ ಕುಡಿವರೆ ಜಲವೋ ಕುಡಿವರೇ ಆಧಾರ ಗೋಸುಗ ಬೊಗಸೆಯೊಳ ಜರದಲ್ಲಿ ಪಿಡಿಗಿ ಕಂಡ ಶಿವ ಪ್ರಭೆಯಳು ಕಂಡ ಶಿವ ಪ್ರಭೆಯಳು ಪಾರ್ಥನು ತಿಳಿ ಕಾಸಾರವನ್ನು ಕಂಡಾಗ ಸಂಸಾರಕ್ಕೆ ಹೋಲಿಕೆಯಾದಂತಹ ಒಂದು ಪದಪುಂಜಗಳು ನನಗೆ ನೆನಪಾಗುತ್ತದೆ. ಹಳೆಯ ವರ್ಗವನ್ನಾದರಿಸುತ್ತ ಮಿತ್ರ ಸ್ನೇಹದೊಳೆ ಸಂದು ಸುತರಂಗಲೀಲೆಯ ಲಾಲಿಸುತ್ತ ಕುಲ ಸದಭ್ಯುದಯವ ಭಾವಿಸುತ್ತ ಕಾಂತಾನುಕೂಲ ರಮಣೀಯ ನೇತ್ರವುಳ್ಳವಳಾಗಿ ಈ ಸಂಸಾರಕ್ಕೆ ಬಹಳಷ್ಟು ಹತ್ತಿರವಾಗಿ ಸರಸಿ ಎನ್ನುವುದು ತನ್ನ ಲೀಲೆಯನ್ನು ತೋರಿಸುತ್ತದಂತೆ. ಈ ಕೊಳದಲ್ಲಿ ಇಳಿದು ಸರಿಯಾಗಿ ಮುಖ ಕೈಕಾಲುಗಳನ್ನು ತೊಳೆದು ಕೊಗಸೆಗಟ್ಟಿ ನೀರು ಕುಡಿಯೋಣ ಅಂತ ಮುಂದೆ ಬಂದ್ರೆ ಕೆರೆಯ ಆದಡದಲ್ಲಿ ಆ ಬದಿಯಲ್ಲಿ ನನ್ನ ಆಶಾ ಕಾಮಿನಿ, ನನ್ನ ಮನದ ಸ್ಫೂರ್ತಿಯ ಗೊಂಬೆ, ನನ್ನ ಕಣ್ಣಿನ ಬೆಣ್ಣೆ, ನನ್ನ ಮುದ್ದಿನ ಮುದ್ದೆ ಕಾಣಿಸ್ತಾ ಇದ್ದಾಳೆ. ಅವಳನ್ನು ವಶೀಕರಿಸಿಕೊಳ್ಬೇಕಲ್ಲ.
ಹೋಗ್ತೇನೆ. ಹೇಗಾದ್ರೂ ಈಜಿಕೊಂಡು ಆದಳು ಸೇರ್ತೇನೆ. ಪಿಡಿದಪ್ಪಿ ನನ್ನ ಕಣ್ಣಿನಿಂದ ದೂರ 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 ಹೋಗುತ್ತಾ ನಾನು ಅವಳನ್ನು ಹಿಂಬಾಲಿಸುತ್ತಾ ಇಲ್ಲಿವರೆಗೆ ಬಂದೆ. ಆಹಾ, ಅಲ್ಲ ಕೇವಲ ಒಂದು ಸ್ವಲ್ಪ ಹೊತ್ತಿನಲ್ಲೇ ಇವಳು ಇಷ್ಟು ತೋರಾಡ್ದೆ ಹೇಗೆ? ಮಲಗಿರುವಾಗ ಲತೆಯಂತೆ ಮಾಡಿ ಬಳುಕಿ ಬಳ್ಳಿಯಂತೆ ತೆಳ್ಳಗೆ ಇದ್ದ ದೇಹ. ಬಹುಶಃ ಹೀಗೆ ಏನಾದ್ರೂ ಆಶೆ ಇಟ್ಟುಕೊಂಡ್ರೆ ಶರೀರದೊಳಗೆ ಗಾಳಿ ತುಂಬುತ್ತದಲ್ಲ, ಇದು ಗಾಳಿಯ ಪ್ರಕೋಪ. ಶಿವಪ್ರಭಾ ಪಿಡಿದಪ್ಪಿ ಭ್ರಮೆಯಿಂದಲೊಡನೆ ಮುದ್ದಿಸುತ್ತ ಅಡವಿಯೊಳಗೆಲ್ಲನು ಹೊಡುಗುತ್ತಲಿದ್ದ ಹೊಡುಸುತ್ತ ಸುಖವಾ ವನವಿಹಾರದ ಸ್ಮರಣೆ. ದೇವರೇ, ಕಾಮಾತುರಾಣ ನ ಭಯಂ ನ ಲಜ್ಜ. ಇಂಥ ಸೀರೆ ಇವರಲ್ಲಿ ಎಷ್ಟು ಉಂಟೋ ಏನೋ, ಎಷ್ಟು ಜನರದ್ದು ತೆಗೆದಿದ್ದಾನೋ ದೇವರಿಗೆ. ಉಪಕಾರಕ್ಕೆ ಬಿತ್ತಲ್ಲ ಈಗ ನಿನ್ನಂತವರಿಗೆ. ಈ ಶ್ರೀವೇಷ ಮಾಡ್ತಿದ್ರು ನಾನು ಇಷ್ಟು ಮೋಸ ಹೋಗ್ತಿದ್ರೆ ಬೇಸರ ಪಡ್ತಿದ್ದೆ. ಮಾವ ನಿನಗೆ ನಿನಗೆ ಒಂದು ಸೀರೆ ಸುತ್ತಿ ನನ್ನನ್ನು ಮೋಸ ಮಾಡ್ತಿಲ್ಲ. ಇನ್ನಾಗ್ಲಿಕ್ಕೆಂತದುಂಟು? ಸಾಮಾನ್ಯವಾಗಿ ಶುದ್ಧ ಕಾಮಕರ ಕುರಿತು ಹೇಳುದುಂಟು. ಕಂಬಕ್ಕೊಂದು ಸೀರೆ ಸುತ್ತಿದ್ರೆ ಸಾಕು, ಅವ ಸರಿಯಾಗಿ ತಿರುಗಿಸಿ ನೋಡದ ಮುಂದೆ ಹೋಗ್ಲಿಕ್ಕಿಲ್ಲ. ನೀನು ಅದೇ ವರ್ಗಕ್ಕೆ ಸೇರಿದವತ್ತಾಗಿ ಬಿಟ್ಟಿಯಲ್ಲ. ಅದು ಹೆಣ್ಣು ಅಂತ ನೋಡುವುದಲ್ಲ, ಸೀರೆಯ ಒಳಗಿದ್ದ ಕಂಬದ ಬಣ್ಣ ಯಾವುದು ಅಂತ ನೋಡು. ಹೌದೌದು. ಈಗ ವ್ಯಾಖ್ಯಾನ ಏನು? ಈಗ ಎಂತದ್ದು ನೋಡಿದ್ದು? ನಿನ್ನ ಕರ್ಮವ ಈಗ ನೋಡಿ. ನನ್ನ ಪ್ರಾರಂಭ ಇದು. ನಿನಗೆ ಮತ್ತೆ ಹೋದಲ್ಲಿ ಬೀಳದೆ ಇದ್ದಿತ್ತು. ನೀನು ಆಲೋಚನೆ ಮಾಡು. ಈಗ ಇದ್ದದನ್ನೆಲ್ಲ ಸೀರೆ ಧರಿಸಿ ನೋಡುವುದಕ್ಕೆ ತೊಡಗಿದೆ. ನಿನಗೆ ನಾನು ಹೇಳಿದ್ದಲ್ಲ, ನಾನು ನಿನಗೆ ಬೇಕಾದದ್ದನ್ನು ಈಡೇರಿಸಿ ಕೊಡ್ತೇನೆ. ಹಾಗೆ ಈಡೇರಿಸಬೇಕು ಅಂತ ಆದ್ರೆ ನಿನಗೀಗ ಹೊಂದದೆ ಆಗುವುದೇ ಇಲ್ಲ ಅಂತ ಮತ್ತೆ ಮತ್ತೆ ಪರೀಕ್ಷೆ ಮಾಡಿ ನೋಡಿ ಆಯ್ತು. ಇನ್ನು ನೀನೀಗ ಊರಿಗೆ ಹೋಗ್ಬೇಕು ಅಂತಾದ್ರೆ, ಊರಿಗೆ ಹೋದ ಮೇಲೂ ಹುಚ್ಚನಾಗದೆ ಉಳಿಬೇಕು ಅಂತಾದ್ರೆ ನಿನಗೊಂದು ಗತಿ ಮಾಡ್ಲೇಬೇಕು. ನಾನು ಗುಡಾಕೇಶನಾದ ನಾನು ನಿದ್ದೆ ಇಲ್ಲದೆ ಹುಚ್ಚರ ಹಾಗೆ ತಿರುಗಬೇಕಾದ ಪರಿಸ್ಥಿತಿ ಬರ್ತದ ಭಾವ. ಅರ್ಥ ಆಯ್ತು ನನಗೆ. ನಿನ್ನನ್ನು ಆ ಸ್ಥಿತಿಯಲ್ಲಿ ನೋಡ್ತಾ ನನಗೆ ದೊಡ್ಡ ಸಂಗತಿ ಇಲ್ಲ. ನನಗೆ ಸಂಗತಿ ಅದು. ನಾನು ಕೊಟ್ಟಿದ್ದೇನೆ. ಹುಚ್ಚರ ಹಾಗೆ ತಿರುಗಿದ್ರೆ ಹೇಳಿ ಅವಳು. ಹೌದೌದು. ನಾನು ಯಾರು ಗೊತ್ತುಂಟಾ? ಕೃಷ್ಣನ ತಂಗಿಯ ಗಂಡ, ಕೃಷ್ಣನ ಅತ್ತೇ ಮಗ. ನೀನು ಹೇಳಿಬೇಕಾಗಿಲ್ಲ, ನನಗೆ ಅದು ಗೊತ್ತುಂಟು. ಈಗ ನನಗೆ ಮಂಗಳಾರತಿ ನೀನು ಮಾಡಬೇಕಾಗಿಲ್ಲ, ಅದು ನನಗೇ ನಾವು ಮಾಡಿಕೊಳ್ಳುವುದು ಅಂತ ಗೊತ್ತುಂಟು. ದಿನ ನೃತ್ಯ ಮಾಡುವುದು ಅಂತ. ಆದರೊಂದು ಎಂತದು, ಈಗ ಅವಳನ್ನು ಹೊಂದಬೇಕು ಅಂತ ಆದ್ರೆ ಅವಳನ್ನು ಸೇರಬೇಕು. ಅವಳನ್ನು ಈ ವಿಧದಿಂದ ಸೇರಿದ್ರೆ ಏನಾಗ್ತದೆ ಅಂತ ಫಲಶ್ರುತಿ ಗೊತ್ತಾಯ್ತಾ ಇಲ್ಲ? ಹೌದು. ಕಾಮಕ್ಕೆ ಸಂಕೇತವಾದ ಪ್ರಾಣಿ ಯಾವುದು ಗೊತ್ತುಂಟು? ಹಾವಿಗಿದ್ದಷ್ಟು ಕಾಮ ಬೇರೆ ಯಾವುದಕ್ಕೂ ಇಲ್ಲ. ಇಲ್ಲ, ನಿನಗುಂಟು. ಆದ್ದರಿಂದಲೇ ಈ ಬಾರಿ ನೀನೊಂದು ಹಾವಾಗಬೇಕು. ಎಂತದು? ನೀನೊಂದು ಬಾಯಿ ಮುಚ್ಚು ಇಲ್ಲಂತ ಹಾವು ಒಳಗೋದಿ. ಅದೇ ಈಗ ಅಂತ ಆಗಬೇಕಾದ್ರೆ ಹಾವು ಆಗಬೇಕು. ಆದ್ದರಿಂದ ನೀ ಹಾವಾದ್ರೆ ನಾ ಹಾವಾಡಿಸುವ ಗಾರುಡಿಗ. ನಾನು ಹಾವಾದ್ರೆ ನನ್ನನ್ನು ಆಡಿಸಲಿಕ್ಕೆ ನೀ ಬಿಟ್ರೆ ಬೇರೆ ಯಾರು ಭಾವ? ನಮ್ಮ ಹಾವಾಟಕ್ಕೆ ಸ್ಥಳ ಯಾವುದು ಗೊತ್ತುಂಟು? ಯಾವುದು? ಶಿವಪ್ರಭೆ ಅಂತಃಪುರ. ಹೌದಾ? ಹೇಗೆ ಅಂತ ತೋರಿಸ್ತೇನೆ. ಈಗ ಬಾ. ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.